ರಾಷ್ಟ್ರೀಯ ಹೆದ್ದಾರಿ ಅರಿಕಾಡಿಯಲ್ಲಿ ನಿರ್ಮಿಸಲಾಗುತ್ತಿರುವ ಟೋಲ್ ಪ್ಲಾಜಾಕ್ಕೆ ದಿನದಿಂದ ದಿನಕ್ಕೆ ಅಧಿಕಾರಸ್ಥರ ನಿಲುವಿನ ವಿರುದ್ಧ ವ್ಯಾಪಕ ವಿರೋಧ ವ್ಯಕ್ತವಾಗುತ್ತಿದೆ. ನಾಗರಿಕ ಕ್ರಿಯಾ ಸಮಿತಿ ಹಾಗೂ ವ್ಯಾಪಾರಿ ವ್ಯವಸಾಯ ಸಮನ್ವಯ ಸಮಿತಿ ಜಂಟಿಯಾಗಿ ಟೋಲ್ಗೇಟ್ ನಿರ್ಮಾಣ ಸ್ಥಳಕ್ಕೆ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿದರು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ತಡೆ ಸೃಷ್ಟಿಸಿ ಅನುಮತಿ ರಹಿತ ಪ್ರತಿಭಟನಾ ಮಾರ್ಚ್ ನಡೆಸಿದ 10 ಮಂದಿ ಕ್ರಿಯಾ ಸಮಿತಿ ಕಾರ್ಯಕರ್ತರ ವಿರುದ್ಧ ಕುಂಬಳೆ ಪೊಲೀಸರು ಕೇಸು ದಾಖಲಿಸಿದ್ದಾರೆ. ಕುಂಬಳೆಪೇಟೆಯಿಂದ ಆರಿಕಾಡಿ ಕಡವತ್ತಿಗೆ ನಡೆದ ಪ್ರತಿಭಟನಾ ಮಾರ್ಚ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಯುಪಿ ತಾಹಿರಾ ಚಾಲನೆ ನೀಡಿದರು. ರಘುದೇವನ್ ಮಾಸ್ಟರ್, ಪುತ್ತಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುಬ್ಬಣ್ಣ ಆಳ್ವ, ಕುಂಬಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನಾಸರ್ ಮೊಗ್ರಾಳ್ ಮೊದಲಾದವರು ಮಾತನಾಡಿ ಕುಂಬಳೆಯ ಟೋಲ್ ಪ್ಲಾಜಾ ಜನವಿರೋಧಿಯಾಗಿದ್ದು ಅದನ್ನು ರದ್ದುಪಡಿಸಬೇಕು ಎಂದು ಆಗ್ರಹಿಸಿದರು. ഈ സമരം ഈ ജനങ്ങൾ ആവശ്യപ്പെടുന്ന കൂടി സ്ഥാപിക്കണമെന്ന് ആവശ്യപ്പെടുന്നു. എല്ലാ ജനങ്ങളെയും അണിനിരത്തിക്കൊണ്ടാണ് ഈ സമരത്തെ പൊളിക്കാൻ ദേശീയവാദ അതോറിറ്റി പല കളികളും നടത്തിയിട്ടുണ്ട്. ഒരു കാര്യം നിങ്ങൾ മനസ്സിലാക്കിക്കൊള്ളണം, ഇവിടത്തെ ഈ പണി അവസാനിപ്പിച്ച് ഇവിടത്തെ കരാറുകാരനെ ഇവിടുന്ന് ഓടിക്കാൻ ഞങ്ങൾക്ക് അറിയാഞ്ഞിട്ടല്ല, പക്ഷേ മാന്യത കൊണ്ട് ചെയ്യാത്തതാണ്. നിങ്ങൾ വിചാരിക്കേണ്ട ഞങ്ങള് പാവങ്ങളാണ് എന്ന് നന്നായി അറിയാം. എല്ലാ പാർട്ടിയുടെ ആളുകൾ ഇതിനകത്തുണ്ട്. നിങ്ങളുടെ വാഹനം ഇവിടെ ഉണ്ടാവില്ല. എല്ലാം ഞങ്ങള് വേണ്ട വിലയിൽ കൈകാര്യം ചെയ്യും. പക്ഷെ തീരുമാനിച്ചങ്ങ് ഇറങ്ങിയാൽ ഒരുത്തരും ഇവിടെ പണി നടത്തില്ല. ಪ್ರತಿಭಟನಾ ಮೆರವಣಿಗೆಗೆ ಬಿಜೆಪಿಯನ್ನು ಹೊರತುಪಡಿಸಿ ಉಳಿದ ಎಲ್ಲ ರಾಜಕೀಯ ಪಕ್ಷಗಳು ಪಾಲ್ಗೊಂಡರು. ಕೇವಲ 25 ಕಿಲೋಮೀಟರ್ ಅಂತರದಲ್ಲಿ ಟೋಲ್ಗೇಟ್ ಇಡೀ ದೇಶದಲ್ಲೇ ಮತ್ತೆಲ್ಲೂ ಇಲ್ಲ. ಆದರೆ ಕುಂಬಳೆಯಲ್ಲಿ ಟೋಲ್ಗೇಟ್ ಸ್ಥಾಪಿಸುತ್ತಿರುವುದು ಕಾನೂನು ಉಲ್ಲಂಘನೆ ಹಾಗೂ ಜನದ್ರೋಹಕರ ನಿಲುವು ಎಂದು ಪ್ರತಿಭಟನಾಕಾರರು ಪ್ರತಿಕ್ರಿಯಿಸಿದರು. ರೆಹಮಾನ್, ವಿ4 ನ್ಯೂಸ್, ಮಂಜೇಶ್ವರ.